ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ನಡೆಸಿಕೊಡುವ ಹಿಂದಿಯ ಜನಪ್ರಿಯ ರಿಯಾಲಿಟಿ ಶೋ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಉಡುಪಿಯ ಸಮಾಜ ಸೇವಕ ರವಿ ಕಟಪಾಡಿ ಭಾಗವಹಿಸಿ 25 ಲಕ್ಷ ಗೆದ್ದಿದ್ದಾರೆ. ಈ ಹಣವನ್ನ ಕೂಡ ಬಡ ಮಕ್ಕಳ ಚಿಕಿತ್ಸೆಗೆ ನೀಡುವುದಾಗಿ ರವಿ ಕಟಪಾಡಿ ತಿಳಿಸಿದ್ದಾರೆ. ರವಿ ಕಟಪಾಡಿ ಅವರೊಂದಿಗೆ ಖ್ಯಾತ ನಟ ಅನುಪಮ್ ಖೇರ್ ಜೊತೆಯಾಗಿದ್ರು. ಅರ್ಥವಾಗದ ಕೆಲವು ಪ್ರಶ್ನೆಗಳನ್ನು ವಿವರಿಸುವ ಮೂಲಕ ಸಹಾಯ ಮಾಡಿದ್ರು. ಇನ್ನು ರವಿ ಅವರೊಂದಿಗೆ ಸಹಸ್ಪರ್ಧಿಯಾಗಿ ಬಾಬಿ ಮೆಹನ್ ಅವರು ಇದ್ರು. ಹೀಗಾಗಿ ಸಿಕ್ಕ 25 ಲಕ್ಷದಲ್ಲಿ ಇಬ್ಬರಿಗೂ 12,50,000 ಹಣವನ್ನ ಸಮವಾಗಿ ಹಂಚಲಾಗಿದೆ. ಇನ್ನು ರವಿ ಕಟಪಾಡಿ ಅವರು ಅಮಿತಾಬ್ ಬಚ್ಚನ್ ಅವರಲ್ಲಿ ತುಳುವಿನಲ್ಲಿ ಮಾತನಾಡಿದ್ದು, ಉಡುಪಿ ಬೊಕ್ಕ ಕುಡ್ಲದ ಮಾತಾ ಜನಕ್ಲೆಗ್ ಎನ್ನ ಮೋಕ್ಯದ ನಮಸ್ಕಾರ ಎಂದು ಅಮಿತಾಬ್ ಬಚ್ಚನ್ ಹೇಳಿದ್ದಾರೆ. ಉಡುಪಿ ಬೊಕ್ಕ ಕುಡ್ಲದ ಮಾತಾ ಜನಕ್ಲೆಗ್ಲ ಮಾತಾ ಜನಕ್ಲೆಗ್ಲ ಎನ್ನ ಮೋಕ್ಯದ ನಮಸ್ಕಾರ. ಉಡುಪಿ ಬೊಕ್ಕ ಕುಡ್ಲದ ಮಾತಾ ಜನಕ್ಲೆಗ್ಲ ಎನ್ನ ಮೋಕ್ಯದ ನಮಸ್ಕಾರ.